ಬಂಧುಗಳೇ ನಮಸ್ಕಾರ. ಜುಲೈ 4 ಚತುರ್ದಶಿ, ಆದರೆ 14ನೇ ಚಂದ್ರ ನಾಳೆ ಹುಣ್ಣಿಮೆ ಇದೆ, ಗುರುಪೂರ್ಣಿಮೆಯ ಹಬ್ಬ, ಚಂದ್ರಗ್ರಹಣ ದಿನ ಬರ್ತಾ ಇದೆ. ಆದರೆ ಅದಕ್ಕಿಂತ ಮುಂಚೆದ ಇವತ್ತದ ಈ ದಿನ ಕಾಯಿಲೆಗೋಸ್ಕರ ಹೇಗೆ, ಮೂಲ ನಕ್ಷತ್ರದ ದಿನ ಚತುರ್ದಶಿ ಬಹಳ ವಿಶೇಷ. ಯಾಕೆಂದರೆ ಈ ಶುಕ್ಲ ಪಕ್ಷ ಚತುರ್ದಶಿ ವಿಶೇಷವಾಗಿ, ಯಾಕೆಂದರೆ ಶುಕ್ಲ ಪಕ್ಷಿಯ ಚತುರ್ದಶಿ ಹುಣ್ಣಿಮೆಯಿಂದ ಒಂದಿನ ಮುಂಚೆ ಬರೋದು. ಈ ದಿನ ವಿಶೇಷವಾಗಿ ಜೇನುತುಪ್ಪ ವರ್ಜ್ಯ ಅಂತ ಹೇಳಿದರೆ ಜೇನುತುಪ್ಪ ಸೇವನೆ ಮಾಡಬಾರದು. ಜೇನುತುಪ್ಪ ನಿಜವಾಗಿ ಬಹಳ ಒಳ್ಳೆಯ ಔಷಧಿ. ಆದರೆ ಚತುರ್ದಶಿಯ ದಿನ ಯಾಕೆ ತಗೊಳ್ಬಾರ್ದು ಅಂತ ಹೇಳಿದರೆ, ಜೇನುತುಪ್ಪದ ಒಂದು ಗುಣಗಳ ಬಗ್ಗೆ ಪ್ರಪ್ರಥಮವಾಗಿ ನಾನು ವಿಷಯ ಹೇಳ್ತೇನೆ. ಜೇನುತುಪ್ಪ ಕಫಹರ, ಕರ್ಷಣ ಮಾಡುವಂಥದ್ದು, ದೇಹ ಒಳಗೆ ಇರುವಂಥದ್ದು ಕಫವನ್ನು ತೆಗೆದು ಹೊರಗೆ ಹಾಕುವಂಥದ್ದು ಶಕ್ತಿ ಜೇನುತುಪ್ಪದಲ್ಲಿ ಇದೆ. ಅದಕ್ಕೋಸ್ಕರ ನೀವು ನೋಡಿರ್ಬೋದು, ಆಯುರ್ವೇದಿಕ್ ವೈದ್ಯಗಳು ಸಿತೋಪಲಾದಿ ಚೂರ್ಣ, ಯಾವ ಚೂರ್ಣ ಜೇನುತುಪ್ಪ ಒಟ್ಟಿಗೆ ಮಿಕ್ಸ್ ಮಾಡಿ ತಗೊಳ್ಳಿ ಅಂತ ಹೇಳ್ತಾರೆ. ಅಂತಹ ಜೇನುತುಪ್ಪ ಚತುರ್ದಶಿ ದಿನ ತಗೊಳ್ಬಾರದು. ಯಾಕೆಂದರೆ ಈ ದಿನ ಕಫಕ್ಷಯ ಇರ್ತದೆ, ವಾತದ ವೃದ್ಧಿ ಇರ್ತದೆ. ಅದಕ್ಕೋಸ್ಕರ ದೇಹದ ಒಳಗೆ ಪ್ರೆಷರ್ಗಳು ಜಾಸ್ತಿ ಇರುವಾಗ ಕಫ ಡ್ರೈ ಆಗೋದು ಚಾನ್ಸಸ್ ಇರ್ತದೆ. ಅದಕ್ಕಾಗಿ ಜೇನುತುಪ್ಪದ ಸೇವನೆ ಬೇಡ ಅಂತ ಹೇಳಿದ್ದಾರೆ. ಈ ದಿನ ವಿಶೇಷವಾಗಿ ಆರೋಗ್ಯದ ರಕ್ಷಣೆ ಮಾಡಬೇಕು. ಚರಕ ಸಂಹಿತಾ ಸೂತ್ರಸ್ಥಾನದಲ್ಲಿ ಕಿಯಂತ ಶಿರಸಿಯ ಒಂದು ಅಧ್ಯಾಯ ಇದೆ, 17ನೇ ಅಧ್ಯಾಯ. ಅದರಲ್ಲಿ ಕೊನೆಯಾದ ಶ್ಲೋಕ 119ನೇ ಶ್ಲೋಕ ಇದೆ. ನಾನು ಓದ್ತೇನೆ. ಅದ್ಭುತವಾದ ವರ್ಣನ ಇದೆ, ನೀವೆಲ್ಲರಿಗೂ ನಿಮಗೆ ಇಷ್ಟ ಆಗಬಹುದು. ಚರಕ ಆಚಾರ್ಯವರು ಹೇಳ್ತಾರೆ, ನಿತ್ಯಂ ಸನ್ನಹಿತಂ ಅಮಿತ್ರಂ ಸಮೀಕ್ಷಮಾತ್ಮಾನಂ ಆತ್ಮವಾನ್. ಮತ್ತೆ ಹೇಳ್ತಾರೆ ಚರಕ, ಪುನಃ ನಾನು ಓದ್ತೇನೆ. ನಿತ್ಯಂ ಯುಕ್ತ ಪರಿಚರೇತ್. ನಿತ್ಯಂ, ಪ್ರತಿ ಕ್ಷಣ ಪ್ರತಿದಿನ, ಯುಕ್ತ ಅಂದರೆ ನಿಮ್ಮ ಇಂಟೆಲಿಜೆನ್ಸಿಂದ, ಪರಿಚರೇತ್, ನೀವು ನಿಮ್ಮ ಜೀವನದ ಶೈಲಿಗಳನ್ನು ನೀವು ಅನುಶೀಲನ ಮಾಡಬೇಕು. ಇಚ್ಛನ್ ಆಯು ಅನಿತ್ವರನ್, ಆದರೆ ನಿಮಗೆ ನಿಜವಾಗಿ ದೀರ್ಘಾಯು ಬೇಕಿದ್ದರೆ, ಸುಖ ಆಯು ಬೇಕಿದ್ದರೆ, ಹಿತಾಯು ಬೇಕಿದ್ದರೆ ನೀವು ನಿಮ್ಮ ಆರೋಗ್ಯದ ಅವಲೋಕನ ಪ್ರತಿಕ್ಷಣ ಮಾಡಬೇಕು. ಹೇಗೆ ಒಬ್ಬ ಶತ್ರುವಿಂದ ಆವರಿಸಿದರೆ ಹೀಗೆ ಆ ಮನುಷ್ಯ ಪ್ರತಿಕ್ಷಣ ಜಾಗೃತೆಯ ಸ್ಥಿತಿಯಲ್ಲಿ ಇರ್ತಾನೋ, ಅದೇ ಥರ ನಾವು ಸಹ ಜಾಗೃತವಾಗಿ ಇರಬೇಕು ಅಂತಹ ಆಚಾರ್ಯ ಚರಕವರು ಹೇಳ್ತಾ ಇದ್ದಾರೆ. ಈ ದಿನ ತುಂಬ ಪ್ರೆಷರದ ದಿನ. ಯಾಕೆಂದರೆ ನೆಕ್ಸ್ಟ್ ಡೇ ಹುಣ್ಣಿಮೆ ಬರಲಿಕ್ಕೆ ಇದೆ. ಈ ಹುಣ್ಣಿಮೆ ಭಾಳ ವಿಶೇಷ, ಯಾಕೆಂದರೆ ಇದು ಗುರುಪೂರ್ಣಿಮೆ ಮತ್ತು ಚಂದ್ರಗ್ರಹಣ ಸಹ ಬರ್ತಾ ಇದೆ. ನಾಳೆ ತಪ್ಪಿಂದ ಮಿಸ್ ಮಾಡಬೇಡಿ. ನಾಳೆ ನಾನು ಚಂದ್ರಗ್ರಹಣದ ಬಗ್ಗೆ ವಿಶೇಷವಾಗಿ ವಿವರಣೆ ಕೊಡ್ತೇನೆ. ಇವತ್ತು ಈ ಚತುರ್ದಶಿ ದಿನ ದಯವಿಟ್ಟು ತುಂಬ ಸ್ಟ್ರೆಸ್, ಒತ್ತಡದ ಯಾವುದು ಕೆಲಸ ಮಾಡಬೇಡಿ. ದೇಹ ಒಳಗೆ ವಾತದ ವೃದ್ಧಿ ಇರ್ತದೆ, ಕಫಕ್ಷಯ ಇರ್ತದೆ. ಅದಕ್ಕೆ ಆದಷ್ಟು ರೆಸ್ಟ್ ಮಾಡಿ. ಸಾಧ್ಯ ಆದರೆ 10 ನಿಮಿಷ ಶವಾಸನ ಮಾಡಿ. ಇವತ್ತು ನಾನು ಸಾಮಾನ್ಯವಾಗಿ ಶವಾಸನಕ್ಕೆ ಅಷ್ಟು ಹೇಳುವುದಿಲ್ಲ, ಯಾಕೆಂದರೆ ಶವಾಸನ ಅಂದರೆ ಜಸ್ಟ್ ರಿಲ್ಯಾಕ್ಸ್ ಆಗೋದು ಆಸನ. ಆದರೆ ಅತಿವಾದ ಕ್ಲಿಷ್ಟಕರ ಆಸನ, ಅಷ್ಟು ಸುಲಭದ ಆಸನ ಅಲ್ಲ ಅದು. ಮನಸ್ಸನ್ನು ಅಂತರ್ಮುಖಿ ಮಾಡಿ ನಿದ್ರೆ ಮಾಡದೆ ಶವದ ಹಾಗೆ ಮಲಗುವುದು ಶವಾಸನ. ಈ ಶವಾಸನ 10 ನಿಮಿಷ ನೀವು ಮಧ್ಯಾಹ್ನ ಹೊತ್ತಿಗೆ ಊಟ ಮಾಡಿದ ನಂತರ ಚತುರ್ದಶಿ ದಿನ ಮಾಡಬೇಕು. ಜೇನುತುಪ್ಪದ ಸೇವನೆ ಮಾಡಬೇಡಿ. ಆದಷ್ಟು ಮನಸ್ಸಕ್ಕೆ ನೋವಾಗುವಂಥದ್ದು ಪರಿಸ್ಥಿತಿಗಳು ಬಂದರೆ ಧೈರ್ಯದಿಂದ, ಶಾಂತ ಮನಸ್ಸಿಂದ ಮುಂದೆ ಹೋಗಿ. ಶುಭ ಮಂಗಲ.